ನವರಾತ್ರಿ ಮಹೋತ್ಸವದ ಇವತ್ತು 9ನೇ ದಿನ. ಯಾಕೆಂತ ಹೇಳಿದ್ರೆ ಇವತ್ತು ಬಹಳ ವಿಶೇಷವಾದ ದಿನ. ಯಾಕೆಂತ ಹೇಳಿದ್ರೆ ಈ ದಿನವು 9 ದಿನಗಳ ನವರಾತ್ರಿಯ ಕೊನೆಯ ದಿನವಾಗಿ ಗುರುತಿಸಿಕೊಳ್ಳುತ್ತದೆ. ಇವತ್ತು ಸಿದ್ಧಿದಾತ್ರಿ ದೇವಿಯನ್ನು ನವದುರ್ಗೆ ರೂಪದಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ. ಇವತ್ತಿನ ದೀಪ ಪ್ರಜ್ವಲನೆಯನ್ನು ಮಾಡಲಿದ್ದಾರೆ ಶ್ರೀಮತಿ ಅಶ್ವಿತಾ ಹರೀಶ್ ಕೆವಿ ಹಾಗೂ ಆರುಷ್ HK ಬಾರ್ದೆ ಕುಂಪಲ, ಅದೇ ರೀತಿ ಶ್ರೀಜಾ ಪ್ರಹ್ಲಾದ್ ಕುಂಪಲ. ನಿಮಗೆ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವತ್ತು ಭಜನಾ ಸಂಕೀರ್ತನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರ ಭಜನಾ ಮಂಡಳಿ ಶಿವಪುರ ಕುಂಪಲ. ಇಲ್ಲಿಯ ಎಲ್ಲಾ ಭಜಕರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ಸಿದ್ಧಿದಾತ್ರಿ ಪುಣ್ಯ ರೂಪನ ಜಗತ್ತಿಗೆ ದಿನ ಪುಣ್ಯದ ದಿವಸ. ಈ ಪುಣ್ಯದ ದಿವಸದಾನಿ ಪ್ರಾತಃ ಮುರಳಿಂಚ ಪ್ರಾತಃ ಕಾಲ ಇನ್ನು ಸಂಧ್ಯಾಕಾಲ ಗೂರುಲಿ ಯಜ್ಞಮುಟ ಪಾಪುಣಂಜನ ಭಜನಾ ಕೀರ್ತನೆಗೆ ದೀಪ ಹರ್ಲವರ ಮುಖಾಂತರವಾದಿಂದ ಅನುಗ್ರಹ ಕೊಡಿರ ಅಕ್ಕನ ಅನುಗ್ರಹ ಮುಖೇನವಾದ ಆ ಪರಮೇಶ್ವರ ಅನುಗ್ರಹ ಮುಖೇನವಾದ ಅಕ್ಕಲು ಕೈಟು ಪುತ್ತಂಜ ದೀಪ ವಾರೀತಿ ಪ್ರಜ್ವಲ ಅಕ್ಕನ ಊರ್ದ ದೇಶದ ಕಗ್ಗത്തിൽ ಮಾತ್ರ ನಿವಾರಣೆಗೊಂಡು ಇಡೀ ಊರಿಗೆ ದೇಶಕ್ಕೆ ಬಲ್ಪುರಗೊಳಿಗೆ ಮಹಾಮಲ ಅನುಗ್ರಹ ದೇವಿ ಜಗನ್ಮಾತೆ ಅನುಗ್ರಹಗೊಳ್ಳ ಅಂಚನೆ ಇಂಥ ದಿವಸ ನವರಾತ್ರಿ ಪೂಜೆ ಅಂತೆ ಅನ್ನದಾನ ಗುರುಪಿನ ಯೋಗ ಬಾಗಿಲ ಅಶ್ವಿತಾ ಹರೀಶ್ ಗೊತ್ತಿರ ಅಕಲ ಮುಖಾಂತರವಾದ ರಾಪಂಜ ಪೂಜಾ ಪುರಸ್ಕಾರ ದೇವಿ ಜಗನ್ಮಾತೆ ಪರಿಪೂರ್ಣವಾದ ಸ್ವೀಕಾರ ಮಂತಂದು ಮುರಳೀದಾಪುರ ಭಜನಾ ಕೀರ್ತನ ಇನ್ನು ಕಡೇಟ ಕ್ಷೇತ್ರದ ಭಜನಾ ಮಂಡಲದ ಭಜನಾ ಕೀರ್ತನ ಇಲ್ಲ ಪರಿಪೂರ್ಣವಾದ ದೇವಿ ಜಗನ್ಮಾತೆ ಭಕ್ತಿದ ಸ್ವೀಕಾರ ಮಂತಂದು ಪ್ರತಿ ಒಂದಿಲ 9 ದಿನಟಾಪನೆಯ ನವರಾತ್ರದ ಪೂಜಾ ಪುರಸ್ಕಾರ ಕ್ಷೇತ್ರದ ಪರಿಪೂರ್ಣವಾದ ಸ್ವೀಕಾರ ಮಂತಂದು ಇಡೀ ಊರದ ನಾಡದ ಜನತೆಗೆ ಮಾದ ಅಪೂರ್ಣವಾದ ಅನುಗ್ರಹವಾದ ದೇವಿ ಜಗನ್ಮಾತೆ ಅನುಗ್ರಹವಂತ ಕಾಪಾಡಿಕೊಂಡು ದುಂಬುಗಳ ಸನ್ನಿಧಿರಿದ್ದೇನೆ. ವಿಶೇಷ ಪೂಜಾ ಪುರಸ್ಕಾರ ಸೇವೆ ಯುಗ ಭಾಗಿ ಶಕ್ತಿನಗಳೇ ಮಾತಾ ದೇವಿ ಜಗನ್ಮಾತೆ ಕರುಣಿಸಲು ಬಂದು ಭಕ್ತಿಪೂರ್ವಕವಾದ ಜಗನ್ಮಾತೆ ನಮಃ ದೇವಿ ಯಾ ದೇವಿ ಸರ್ವಭೂತೇಷ್ಣಂ ಸರ್ವರೂಪೇಣ ಸಂತ ನಮಸ್ತಭ್ಯಂ ನಮಸ್ತಭ್ಯ ನಮೋ ನಮಃ ಯಾ ದೇವಿ ಸರ್ವಭೂತೇಷ್ಣಂ ಮಾತೃ ರೂಪೇಣ ಸಂತ ನಮಸ್ತಭ್ಯ.